ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಯಾವ ರೀತಿಯಾದಂತಹ ಸೌಲಭ್ಯಗಳಿದೆ, ಜೊತೆಗೆ ಆಯುರ್ವೇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನು ನೀಡಲಾಗ್ತಾ ಇದೆ, ಮನೆಮದ್ದುಗಳನ್ನು ಯಾವ ರೀತಿಯಾಗಿ ಕೊಡಲಾಗ್ತಾ ಇದೆ ಅನ್ನೋದರ ಕುರಿತಾಗಿ ಈ ಸಂಚಿಕೆಗಳಲ್ಲಿ ನಾವು ತಿಳಿಸ್ಕೊಟ್ಟಿದ್ದೇವೆ. ಸಾಕಷ್ಟು ಒಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇವತ್ತಿನ ನಮ್ಮ ವಿಶೇಷವಾದಂತಹ ಸಂಚಿಕೆಯಲ್ಲಿ ಜಠರ ಹಾಗೂ ಕರಳು ಸಂಬಂಧಿತ ಸಮಸ್ಯೆಗೆ ಯಾವ ರೀತಿಯಾದಂತಹ ಮನೆಮದ್ದುಗಳನ್ನು ಮಾಡಿಕೊಡಲಾಗುತ್ತೆ ಅನ್ನೋದರ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಈ ಕುರಿತು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿಯತಿ, ಸಹಾಯಕ ಪ್ರಾಧ್ಯಾಪಕರು, ದ್ರವ್ಯ ಗುಣ ವಿಭಾಗದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಿದ್ದಾರೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಏನು ಅಂತ ಹೇಳಿದ್ರೆ, ಈ ಒಂದು ಫುಡ್ಡಿನ ವೇರಿಯೇಷನ್ ಇಂದ ಒಂದು ಜಠರದ ಒಂದು ಸಂಬಂಧ ಆಗಿರ್ಬೋದು ಅಥವಾ ಕರಳಿಗೆ ಸಂಬಂಧಪಟ್ಟಂತಹ ಒಂದು ಆರೋಗ್ಯ ಹದಗೆಡ್ತಾ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಇವಾಗ ಹೊರಗಡೆ ಯಾವುದೇ ರೀತಿಯಾದಂತಹ ಒಂದು ಬೇರೆ ರೀತಿ ಆಹಾರಗಳನ್ನು ನಾವು ತಿಂದರೆ ಅಥವಾ ಜಂಕ್ ಫುಡ್ ಆಗಿರ್ಬೋದು ಅಥವಾ ಮನೆಯಲ್ಲೇ ನಾವೇನಾದರೂ ಹೊಸದಾಗಿ ಆಹಾರವನ್ನು ತಯಾರಿಸ್ಕೊಂಡು ತಿಂದರೆ ಆಗದೇ ಇರುವಂತಹ ಸಂದರ್ಭಗಳಲ್ಲಿ ಒಂದು ಜಠರಕ್ಕೆ ಸಂಬಂಧಪಟ್ಟಿರುವಂತಹ ಕರಳು ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಕಂಡು ಬರ್ತದೆ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತಹ ಜಠರ ಅಥವಾ ಈ ಒಂದು ಕರಳು ಸಂಬಂಧಿತ ಸಮಸ್ಯೆಗಳು ಯಾವುದೆಲ್ಲ ಇದೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡಿ. ಅದೇ ನೀವು ಹೇಳಿದ ಹಾಗೆ ಈಗ ಆಹಾರ ವಿಹಾರ ಹೆಚ್ಚು ಕಮ್ಮಿ ಆದಾಗ ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರುವುದೇ ಈ ಜಠರ ಮತ್ತು ಕರುಳಿನ ಸಂಬಂಧಿತ ಕಾಯಿಲೆಗಳು. ಇದರಲ್ಲಿ ನೀವು ಅಂದರೆ ಎಲ್ಲಿ ಹೋದರೂ ಸಹ ಒಂದು 70% ಜನರದ್ದು ಕೇಳಿರ್ಬೋದು. ಯಾವಾಗಲಾದರೂ ಒಮ್ಮೆ ಅಥವಾ ಯಾವಾಗಲೂ ಒಂದು ಹುಳಿ ತೇಗ್ ಬಂದಾಗೆ ಆಗೋದು, ಎದೆ ಉರಿ ಇರೋದು ಸಮಸ್ಯೆ, ಅಥವಾ ವಾಂತಿ ಬಂದಾಗೆ ಆಗೋದು, ಅಥವಾ ಹೊಟ್ಟೆ ಉಬ್ಬರಿಸಿದಾಗೆ ಆಗೋದು, ಅಥವಾ ಮಲ ವಿಸರ್ಜನೆ ಸರಿಯಾಗದೆ ಆಗಿರೋದು. ಅಂದರೆ ಒಂದ್ಸಲ ಹೋಗ್ತಾರೆ ಮಲ ವಿಸರ್ಜನೆಗೆ, ಅಲ್ಲಿ ಸ್ವಲ್ಪ ಹೋದಾಗೆ ಆಗ್ತದೆ, ಮತ್ತು ಪುನಃ ಹೋಗಬೇಕಾಗ್ತದೆ. ಹಾಗೆ ಒಂದು ಕಂಪ್ಲೀಟಾಗಿ ಇವ್ಯಾಕ್ಯುವೇಟ್ ಆಗದೇ ಇರುವುದು, ಅಥವಾ ಸ್ವಲ್ಪ ತಿಂದ ತಕ್ಷಣವೇ ಮೋಷನ್ ಹೋಗಬೇಕಾಗ್ತದೆ, ಅಂದರೆ ಮಲ ವಿಸರ್ಜನೆ ಮಾಡಬೇಕಾಗ್ತದೆ ಅಂತ ಆ ಥರ ಒಂದು ಸಮಸ್ಯೆ ಉಂಟಾಗ್ತದೆ. 3-4 ಸಲ ದಿವಸಕ್ಕೆ ಹೋಗೋದು, ಅಂದರೆ ಅತಿ ಮಲ ವಿಸರ್ಜನೆ ಆಗೋದು. ಮತ್ತು ಹೊಟ್ಟೆ ನೋವು ಕಾಣಿಸು. ಹೊಟ್ಟೆ ನೋವು ಅಂದರೆ ಕೆಲವು ಸಲ ಖಾಲಿ ಹೊಟ್ಟೆ ಇದ್ದಾಗ ಸಹ ಚುಚ್ಚಿದಾಗೆ ಆಗೋದು, ಅಥವಾ ಹೊಟ್ಟೆ ಊಟ ಮಾಡಿ ಸ್ವಲ್ಪ ಹೊತ್ತು ಜೀರ್ಣ ಆಗುವ ಹೊತ್ತಿಗೆ ಕೆಲವರಿಗೆ ಚುಚ್ಚೋದು ಇಂಥದ್ದೆಲ್ಲ ಸಾಮಾನ್ಯವಾಗಿ ನೀವು ನೋಡಿರ್ಬೋದು. ಈವನ್ ನಮ್ಮ ಆಸ್ಪತ್ರೆಯಲ್ಲಿ ಸಹ ಇದನ್ನು ಹೇಳ್ಕೊಂಡು ಪದೇ ಪದೇ ಬರ್ತಾ ಇರ್ತಾರೆ ರೋಗಿಗಳು. ಇಂಥದ್ದೆಲ್ಲ ಈಗ ಸಾಮಾನ್ಯವಾಗಿ ನೋಡ್ಬೋದು. ಓಕೆ ಅಂತ ಹೇಳಿದ್ರೆ ಈ ಒಂದು ಆಹಾರದ ಬದಲಾವಣೆ ಏನಿರುತ್ತೆ, ಈ ಒಂದು ಆಹಾರದ ಬದಲಾವಣೆಯಿಂದ ಈ ರೀತಿಯಾದಂತಹ ಚಿಕ್ಕ ಪುಟ್ಟ ಸಮಸ್ಯೆ ಆದ್ರೂ ಸಹ ದಿನ ಕೆಲಸಕ್ಕೆ ಅಡ್ಡಿ ಕೊಡುವಂಥದ್ದು. ಓಕೆ, ಹಾಗಾದ್ರೆ ಹೇಳಿದ್ರಿ ಈಗಾಗಲೇ ನೀವು ಈ ಒಂದು ಬೇರೆ ಬೇರೆ ರೀತಿಯಾದಂತಹ ಆಹಾರದ ಒಂದು ಪ್ರತಿನಿತ್ಯ ಬದಲಾವಣೆಯಿಂದ ಆಗ್ತಾ ಇರುವಂತಹ ಒಂದು ಆಹಾರದಿಂದ ಈ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬರುತ್ತೆ ಅಂತ. ಯಾವ್ಯಾವ ಒಂದು ಕಾರಣಗಳಿಂದ ಈ ಒಂದು ಸಮಸ್ಯೆಗಳು ಬರಬಹುದು? ಮೇನ್ ಆಗಿ ಆಹಾರನೇ. ಆ ಆಹಾರ ಸಹ ಈಗ ಆ ಕಾಲದಲ್ಲಿ ಆಹಾರ ಸೇವನೆ ಮಾಡಿದ್ರೆ, ಅಂದರೆ ಡೈಲಿ ಒಂದು ರೊಟೀನ್ ಫಾಲೋ ಮಾಡ್ತಿರ್ತಾರೆ, ಅದು ಬಿಟ್ಟು ಬೇರೆ ಸ್ವಲ್ಪ ಲೇಟ್ ಆಯಿತು ಹಾಗೆ, ಅಥವಾ ಅನಿಯಮಿತ ಆಹಾರ ವಿಹಾರ ಸೇವನೆಯಿಂದ, ಅಥವಾ ಮೇಯ್ನಾಗಿ ಇದು ಮಲ ಅವರೋಧ ಅಂದರೆ ಮಲ ಆ್ಯಕ್ಚುಯಲ್ ಟೈಮಿಗೆ ಬೆಳಗ್ಗೆ ಹೋಗಬೇಕಾದದ್ದು, ಅದು ಬಿಟ್ಟು ಬೇರೆ ಕೆಲಸದ ಹೊತ್ತಿಗೆ ಬಂದರೆ, ಎಲ್ಲಾದರೂ ಹೊರಗಡೆ ಇದ್ದರೆ ಹೋಗ್ಲಿಕ್ಕಾಗದಿದ್ದರೆ ಕಟ್ಕೊಂಡು ಕೂತ್ಕೊಳ್ಳೋದು, ಅದೆಲ್ಲ ಆ್ಯಕ್ಚುಲಿ ಸರಿಯಲ್ಲ. ಅದೇ ಮತ್ತು ಹಗಲು ನಿದ್ರೆ ಮಾಡಿದರೆ, ಅಂದರೆ ನಮ್ಮಲ್ಲಿ ಹೇಳ್ತಾರೆ ಕಫದೋಷ ಪ್ರಕೋಪ ಆಗ್ತದೆ, ಅದರಿಂದಾಗಿ ಸಹ ಜೀರ್ಣದಲ್ಲಿ ಏರ್ಪೇರಾಗ್ತದೆ. ಆಮೇಲೆ ರಾತ್ರಿ ಜಾಗರಣೆ ಮಾಡಿದರೆ, ಮತ್ತು ಹೊರಗಿನ ಈ ದುಶ್ಚಟಗಳು ಅಥವಾ ದುರಾಭ್ಯಾಸಗಳು ಇಂದ, ಮತ್ತು ಈಗಿನ ಇದೆ ಕರಿದ ಆಹಾರ, ಜಂಕ್ ಫುಡ್ ಅಥವಾ ಸ್ಟ್ರೀಟ್ ಫುಡ್ಡಿಂದಾಗಿ, ಅಥವಾ ಕೆಲವು ಸಲ ಅಧಿಕ ಆಹಾರ ಸೇವನೆಯಿಂದಾಗಿ ಸಹ, ಅಂದರೆ ಸ್ವಲ್ಪ ತಿಂತೇವೆ ಇನ್ನೂ ತಿನ್ನುವ ಅಂತ ಎಂತಾದರೂ ಫ್ರಿಜ್ಜಲ್ಲಿದ್ದು ಅಥವಾ ಹೊರಗೆ ಹೋದರೂ ಸಹ ತಿನ್ನುವುದೇ, ಅಂದರೆ ಮಿತಿ ಮೀರಿ ಸಹ ತಿನ್ನೋದು. ಇದಕ್ಕೆಲ್ಲ ಕಾರಣ ಇದೆ, ಮೇಯ್ನಾಗಿ ಆಹಾರದಿಂದ ಇರಬೇಕು. ಇದು
ಸರಿಯಾಗಿ ಆಗದಿದ್ರೆ ಈ ಪಚನ ಕ್ರಿಯೆಯಲ್ಲಿ ಸ್ವಲ್ಪ ಏರ್ಪೇರಾಗಿ ಅಜೀರ್ಣ ಉಂಟಾಗ್ತದೆ. ಮೇಯ್ನ್ ಇದಕ್ಕೆ ಅಂತ ಅಂದರೆ ಅಗ್ನಿಯ ಕೊರತೆಯಿಂದಾಗಿ ಇದು ಆಗೋದು. ನಾವು ಪ್ರಾಚೀನ ಆಚಾರ್ಯರೇ ಹೇಳಿದಾಗೆ ಅಗ್ನಿಗೆ ಮಹತ್ವವಾದ ಒಂದು ಸ್ಥಾನವಿದೆ ನಮ್ಮ ಶರೀರದಲ್ಲಿ. ಈ ಅಗ್ನಿಯ ಕ್ರಿಯಾದಲ್ಲಿ ನಮ್ಮ ಎಲ್ಲ ಚಲನವಲನ ಆಗುವುದು. ಖಾಲಿ ನಮ್ಮ ಪಚನ ಕ್ರಿಯೆ ಮಾತ್ರ ಅಲ್ಲ, ಈವನ್ ರಕ್ತ ಸಂಚಲನ, ಉಚ್ಛ್ವಾಸ, ನಿಶ್ವಾಸ ಇಂಥ ಎಲ್ಲ ಕ್ರಿಯೆಗಳಿಗೆ ಅಗ್ನಿದೇ ಪ್ರಾಧಾನ್ಯವಾದ ಇದಿರ್ತದೆ, ರೋಲ್ ಇರ್ತದೆ. ಹಾಗೆಯೇ ಈವನ್ ಆಧ್ಯಾತ್ಮದಲ್ಲೂ ಸಹ ಅಗ್ನಿಗೆ ಮಹತ್ವವಾದ ಸ್ಥಾನವಿದೆ. ಸೊ ಇದ್ರದ್ದೆಲ್ಲ ಈ ಜಠರ ಅಗ್ನಿದು ಕೊರತೆ ಉಂಟಾದಾಗ, ಮಾಂದ್ಯ ಉಂಟಾದಾಗ ಇಂಥ ಜಠರ ರಿಲೇಟೆಡ್ ಸಮಸ್ಯೆಗಳು ಕಾಣಿಸ್ಕೊಳ್ತದೆ. ಇದೇ ಮತ್ತೆ ಬೇರೆ ರೋಗಗಳಿಗೆ ಮೊದಲಿನ ಮೆಟ್ಟಿಲು ಆಗ್ತದೆ, ಮತ್ತೆ ಬೇರೆ ಬೇರೆ ರೋಗಗಳು ಚಾನ್ಸಸ್ಗಳು ಇರ್ತದೆ. ಓಕೆ, ಅಂತ ಹೇಳಿದ್ರೆ ಈ ಒಂದು ಮಿತಿಮೀರಿದಂತಹ ಒಂದು ಆಹಾರ ತಿನ್ನೋದ್ರಿಂದ ಕೂಡ ಈ ಒಂದು ಕರಳು ಮತ್ತು ಜಠರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತಾ ಇರುತ್ತದೆ ಅಂತ. ವೀಕ್ಷಕರೇ, ಈ ಒಂದು ಜಠರ ಹಾಗೂ ಕರುಳಿಗೆ ಸಂಬಂಧಪಟ್ಟಂತಹ ಯಾವ ರೀತಿಯಾಗಿ ಮನೆಮದ್ದುಗಳನ್ನು ನಾವು ಮಾಡ್ಕೋಬಹುದು? ಈ ಒಂದು ಸಡನ್ ಆಗಿ ಯಾವುದೋ ಒಂದು ಆಹಾರವನ್ನು ತಿಂದಿರ್ತೀವಿ, ಹೊಟ್ಟೆ ಉಬ್ಬರಿಸುವಂಥದ್ದಾಗಿರ್ಬೋದು, ಅಥವಾ ಏನೋ ಸಮಸ್ಯೆಗಳು ಬಂದಿರುವಂತಹ ಸಂದರ್ಭಗಳಲ್ಲಿ ಯಾವ ರೀತಿಯಾದಂತಹ ಮನೆಮದ್ದುಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ಎಸ್ ಡಾಕ್ಟರ್, ನೀವು ಇವಾಗ ತಿಳಿಸ್ಕೊಡ್ರಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬರುತ್ತೆ, ಹೇಗಿರುತ್ತೆ ಅಂತೆಲ್ಲ ತಿಳಿಸ್ಕೊಟ್ರಿ. ಇದೀಗ ಇದನ್ನ ಯಾವ ರೀತಿಯಾಗಿ ನಾವು ಪರಿಹಾರಗಳನ್ನ ಕಂಡುಕೊಳ್ಬಹುದು, ಸಮಸ್ಯೆ ಬಂದ ತಕ್ಷಣ ಪರಿಹಾರವನ್ನ ಯಾವ ರೀತಿಯಾಗಿ ಕಂಡುಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡಿ. ಹಿರಿಯರು ಹೇಳಿದಾಗೆ ಒಂದು ನಾಣ್ಣುಡಿ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಈ ನಾಣ್ಣುಡಿಯ ಪ್ರಕಾರ ನಮ್ಮ ಈಗ ಊಟೋಪಚಾರದ ವಿಷಯದಲ್ಲಿ ಭಾರತ ದೇಶ ನೋಡಿದ್ರೆ ವಿವಿಧ ಆಹಾರ ಪದ್ಧತಿಯಲ್ಲೇ ನಮ್ಮ ಆಹಾರ ಚಿಕಿತ್ಸೆ ಸಹ ಅಡಗಿಕೊಂಡಿದೆ. ಅದೊಂದು ವಿಶೇಷ ವಿಚಾರ ಆ್ಯಕ್ಚುಲಿ. ಅಂದರೆ ನಮ್ಮ ದೇಶಕ್ಕೆ ತಕ್ಕಂತೆ, ನಮ್ಮ ಕಾಲಕ್ಕೆ, ಸ್ಥಿತಿಗೆ ತಕ್ಕಂತೆ ನಮ್ಮ ಆಹಾರ ಸಹ ಇದೆ. ಇದರಲ್ಲಿ ನಾವು ನೋಡ್ಬೋದು ನಮ್ಮ ಈ ಸಮಸ್ಯೆಯನ್ನು ಹೇಗೆ ರೋಗವನ್ನು ತಡೆಗಟ್ಟಬಹುದು ಅಂತ. ನಮ್ಮ ದಿನಬಳಕೆಯ ವಸ್ತು ಅಂದರೆ ಪ್ರಕೃತಿದತ್ತ ಸಿಗುವಂಥ ಆಹಾರ ದಿನಬಳಕೆಯ ವಸ್ತುಗಳಲ್ಲೇ ರೋಗ ರಕ್ಷಕ ಗುಣ ಹೊಂದಿರ್ತದೆ. ಇದರ ಬಗ್ಗೆ ನಮಗೆ ಅರಿವು ಇರಬೇಕು. ಹಾಗಾಗಿ ನಮ್ಮ ಬೇರೆ ಎಲ್ಲೋ ಮಿಶ್ರಿತ ಆಹಾರ ತಗೊಳ್ಳೋದಕ್ಕಿಂತ ನಮ್ಮ ಸುತ್ತಮುತ್ತಲೂ ಇರುವ ವಿವಿಧ ಸಸ್ಯಗಳನ್ನೇ ನೋಡಿದರೆ ಅದರಲ್ಲೇ ರೋಗ ತಡೆಗಟ್ಟುವ ಸಾಮರ್ಥ್ಯ ಹೊಂದಿದೆ. ಈವನ್ ನಮ್ಮ ಕಾಲೇಜಿನ ಪರಿಸರದಲ್ಲಿ ಸಹ, ಮತ್ತು ನಮ್ಮದು ಕಾಲೇಜಿದು ಧನ್ವಂತರಿ ವನದಲ್ಲಿ ಸಹ ನಾವು ಒಂದು 300ಕ್ಕೂ ಜಾಸ್ತಿ ವಿವಿಧ ಪ್ರಭೇದದ ಸಸ್ಯಗಳನ್ನು ನೆಟ್ಟಿದ್ದೇವೆ. ಇದರಲ್ಲಿ ಈ ಸಸ್ಯಗಳಲ್ಲಿ ರೋಗ ಬಂದಾಗ ಶಮನ ಮಾಡುವುದಲ್ಲದೆ ಈವನ್ ರೋಗ ಬರುವ ಮುಂಚೆ ತಡೆಗಟ್ಟುವ ಸಾಮರ್ಥ್ಯ ಸಹ ಹೊಂದಿರುತ್ತದೆ. ಹಾಗಾಗಿ ನಾವು ಬೇರೆ ಮಿಶ್ರಿತ ಆಹಾರ ಅಥವಾ ಬೇರೆ ಆಪ್ಷನ್ಗೆ ಹೋಗುವ ಬದಲು ನಮ್ಮ ಮನೆಯಲ್ಲೇ ಇರುವಂಥ ಅಥವಾ ನಮ್ಮ ಮನೆಯ ಪರಿಸರದಲ್ಲಿರುವ ಗಿಡಗಳನ್ನು ಅಥವಾ ನಮ್ಮ ದಿನನಿತ್ಯದ ಬಳಕೆ ಆಗುವ ಆಹಾರ ಅಡಿಗೆಗೆ ಯೂಸ್ ಮಾಡುವ ಪದಾರ್ಥ ವಸ್ತುವಲ್ಲೇ ನಮ್ಮ ಔಷಧಿ ಗುಣವನ್ನು ಕಂಡುಕೊಂಡು ಅದನ್ನು ಪ್ರಯೋಗ ಮಾಡಿದರೆ ಉತ್ತಮ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಬರುವಂತಹ ರೋಗಗಳನ್ನ ತಡೆಗಟ್ಟೋದ್ರ ಜೊತೆಗೆ ಬಂದಂತಹ ರೋಗಗಳನ್ನ ಕೂಡ ತಡೆಗಟ್ಟಬಹುದು. ಮತ್ತೆ ಅದು ಸಹ ಈವನ್ ಅದು ಮೇನ್ ಅಂತಂದ್ರೆ ನಾವು ಹೇಗೆ ತಿನ್ನುತ್ತೇವೆ, ಯಾವ ತರದ ಆಹಾರ ತಿನ್ನುತ್ತೇವೆ, ಮತ್ತೆ ಅದನ್ನು ಎಲ್ಲಿಂದ ತಂದು ತಿನ್ನುತ್ತೇವೆ, ಹೇಗೆ ಬೆಳೆಸಿದನ್ನ. ಈಗ ಹೇಳ್ತಾರೆ ಬೇರೆ ಕಡೆ ಒಳ್ಳೆ ಬ್ರೀಡ್ ಇದೆಲ್ಲ ಸಿಗ್ತದೆ ಅಂತ. ಅದೇ ಯಾವ ತರ ಬೆಳೆಸಿ ತಂದಿರ್ತಾರಂತ ಗೊತ್ತಿರೋದಿಲ್ಲ. ಹಾಗಾಗಿ ನಮ್ಮ ಪರಿಸರದೇ ಬೆಳೆದದ್ದು ಮತ್ತೆ ಆಯಾ ಋತುವಲ್ಲೇ ಬೆಳೆದದ್ದು ತಗೊಂಡ್ರೆ ಒಳ್ಳೇದು. ಯಾವ್ದೋ ಕಾಲದಲ್ಲಿ ಈಗ ಬೆಳೆಯುವ ಒಂದು ಫಲವಸ್ತು ಇದ್ರೆ ಅದನ್ನು ಈ ಋತುವಲ್ಲಿ ಬೆಳೆಸಿ ತಿನ್ನೋದಕ್ಕಿಂತ ನಮ್ಮ ಈಗ ಎಂತ ಸಿಗ್ತದೆ, ಈಗ ಮೇ ಟೈಮ್ ಅಥವಾ ಈಗ ಈ ಸೀಸನಲ್ಲಿ ಯಾವ ಫ್ರೂಟ್ ಸಿಗ್ತದೆ, ಯಾವ ವೆಜಿಟೇಬಲ್ ಆಗ್ತದೆ ಅಂಥದ್ದನ್ನೇ ತಗೊಂಡ್ರೆ ಉತ್ತಮ ಅಂತ ಹೇಳ್ತಾ ಇದ್ದೀರಾ. ಓಕೆ, ಅಂತ ಹೇಳಿದ್ರೆ ಋತುವಿಗೆ ಅನುಸಾರವಾಗಿ ಕೂಡ ಈ ಒಂದು ಆಹಾರ ಪದ್ಧತಿಯಲ್ಲಿ ನಾವು ಬದಲಾವಣೆಯನ್ನ ಮಾಡಿಕೊಂಡು
ಉತ್ತಮ ಅಂತ ಹೇಳಿದ್ರಿ. ಓಕೆ, ಇವೀಗ ಅಗ್ನಿಮಾಂದ್ಯದಿಂದ ಅಜೀರ್ಣ ಆಗ್ತದೆ ಅಂತ ಹೇಳಿದ್ರಿ ಮಾತಾಡ್ತಾ. ಇದನ್ನ ಹೇಗೆ ಸರಿಪಡಿಸ್ಕೊಳ್ಬಹುದು? ತಕ್ಷಣವಾಗಿ ಒಂದು ಮನೆಮದ್ದಿನಿಂದ ಹೇಗೆ ನಾವು ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ತಿಳಿಸ್ಕೊಡಿ. ಅದೇ, ಈಗ ನಿನ್ನೆ ಏನೋ ಊಟ ಮಾಡಿ ಓಕೆ, ಅದಕ್ಕಿಂತ ಮುಂಚೆ ಮನೆ ಮದ್ದು ಅಂದರೆ ಎಂತ ಅಂತ, ಈಗ ನಮ್ಮದು ಮನೆಯಲ್ಲೇ ಸಿಗುವಂಥದ್ದು ಆಹಾರ ಅಥವಾ ಬೆಳೆಸಿದಂತಹ ಸಸ್ಯಗಳು ಅಥವಾ ದಿನ ಅಡಿಗೆಗೆ ಬಳಸುವಂಥ ವಸ್ತುಗಳು, ನಾರು ಬೇರುಗಳಿಂದ ನಮ್ಮ ಈ ಅನೇಕ ದೈಹಿಕ ಸಮಸ್ಯೆಗಳನ್ನ ಯಾವ್ದು ನಾವು ಗುಣಪಡಿಸ್ಕೊಳ್ತೇವೆ ಅದನ್ನ ಮನೆ ಮದ್ದು ಅಂತ ಕರಿಬಹುದು. ಇದಂದ್ರೆ ಮುಂಚೆ ರೂಢಿಯಾಗಿ ಪರಂಪರೆಯಾಗಿ ತಲೆಮಾರಿನಿಂದ ತಲೆಮಾರಿಗೆ ಮನೆಯಿಂದ ಮನೆಗೆ ಬಳಕೆ ಆಗುವಂತ. ಸೊ ಅಜೀರ್ಣಕ್ಕೆ ನಾವು ಈಗ ನಿನ್ನೇನೋ ತಿಂದು ಇವತ್ತು ಅಜೀರ್ಣ ಆಯ್ತು ಸರಿಯಾಗಿ ಹೋಗಿ ಎಂತದ್ದು ಆದ್ರೆ ಮೊದಲನೇದು ಅದು ನಮ್ದು ನೀರಲ್ಲೇ ಅದನ್ನ ಶಮನ ಮಾಡುವಂಥದ್ದು ಗುಣ ಉಂಟು. ನಾವು ನೀರನ್ನು ಬಿಸಿ ಮಾಡಿ ಉಗುರು ಬೆಚ್ಚಗಿನ ನೀರು ಅಥವಾ ಬಿಸಿ ನೀರನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ತಗೊಂಡ್ರೆ ನಿನ್ನೆದು ಉಳ್ದದ್ದು ಜೀರ್ಣ ಆಗದಂತಹ ಆಹಾರ ಏನು ಉಂಟು ಕೋಶದಲ್ಲಿ, ಅದನ್ನ ಜೀರ್ಣ ಮಾಡುವ ಶಕ್ತಿ ಉಂಟು ಅದಕ್ಕೆ. ಮತ್ತೆ ಬೇರೆ ಎಂತದ್ದು ವಿಷ ಉತ್ಪತ್ತಿ ಆಗಿದ್ರು ಸಹ ಅದನ್ನು ತೆಗೆಯುವ ಸಾಮರ್ಥ್ಯ ಉಂಟು. ಮತ್ತೆ ನಮ್ಮ ಎಲ್ಲರ ಮನೆಯಲ್ಲಿರುವ ಶುಂಠಿ ಬಹು ಉಪಯೋಗಕಾರಿ. ಹಸಿ ಶುಂಠಿಯನ್ನ ಕಲ್ಲುಪ್ಪು ಜೊತೆ ಒಂದು ಕಿರು ಬೆರಳಿನಷ್ಟು ಶುಂಠಿಯನ್ನು ತೆಗೆದು ಕಲ್ಲುಪ್ಪು ಜೊತೆ ಮಿಶ್ರಣ ಮಾಡಿ ಜಗ್ದ್ರೆ ಒಂದು 3 ದಿವಸ ಅಥವಾ 5 ದಿವಸ ಅಥವಾ 1 ವಾರ ತಗೊಂಡ್ರೆ ಅಥವಾ ಅದು ಅಜೀರ್ಣ ಗುಣವಾಗುವವರೆಗೆ ತಗೊಂಡ್ರೆ ಸಹ ಉತ್ತಮ. ಹಾಗೆ ತುಳಸಿ ರಸನ ಜೇನುತುಪ್ಪದಲ್ಲಿ 2 ಹೊತ್ತು ಅಥವಾ 3 ಹೊತ್ತು 1-2 ಚಮಚ ತಗೊಂಡು ಸಹ ಒಳ್ಳೆ ಜೀರ್ಣಶಕ್ತಿ ವೃದ್ಧಿ ಆಗ್ಲಿಕ್ಕೆ ಉತ್ತಮ. ಹಾಗೆ ದಾಲ್ಚಿನ್ನಿ, ನಮ್ಮ ಈ ಹಿಂದಿನ ಗಿಡ ಯಾವ್ದು ಹೇಳ್ತಾರೆ ಅದ್ರದ್ದು ಸಹ ಅದನ್ನ ಕಷಾಯ ಮಾಡಿ ಕರಿಮೆಣಸು ಒಟ್ಟಿಗೆ ಕಷಾಯ ಮಾಡಿ ಕುಡಿದ್ರೆ ಸಹ ಜೀರ್ಣ ಶಕ್ತಿ ವೃದ್ಧಿಸ್ತದೆ ಅಂತ ಹೇಳ್ತಾರೆ. ಹಾಗೆ ಮತ್ತೆ ತರಕಾರಿ ವಸ್ತುಗಳಲ್ಲಿ ನಮ್ದು ಹರಿವೆ ಸೊಪ್ಪಿನ ಪಲ್ಯ ತಗೊಂಡ್ರೆ ಹಸಿವು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಇದು ಸಹ ನಮ್ಮ ನಿಂಬೆ ಪಾನಕ ಸಹ ಉತ್ತಮ. ಮುಂಚಿನ ಕಾಲದಲ್ಲಿ ಎಲ್ಲಾದ್ರೂ ಸಮಾರಂಭಕ್ಕೆ ಹೋದ್ರೆ ನಿಂಬೆ ಪಾನಕ ಒಟ್ಟಿಗೆ ಸ್ವಲ್ಪ ಕರಿಮೆಣಸು ಹಾಕಿ ಕೊಡ್ತಿದ್ರು. ಅದ್ರಿಂದನೇ ನಮ್ಮ ಹಸಿವು ಹೆಚ್ಚಾಗಿ ಮತ್ತೆ ಸಮಾರಂಭದಲ್ಲಿ ಊಟ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಈಗಿನ ಕಾಲದಲ್ಲಿ ಫ್ಲೇವರ್ಡ್ ಜ್ಯೂಸ್ ಎಲ್ಲ ತಗೊಂಡು ತಿಂದದ್ದು ಸಹ ಸರಿಯಾಗಿ ಜೀರ್ಣ ಆಗುದಿಲ್ಲ. ಮತ್ತೆ ಅದೇ ರಾತ್ರಿ ಮಲ ವಿಸರ್ಜನೆ ಅತಿಯಾಗಿ ಆಗುದೆಲ್ಲ ಸಮಸ್ಯೆ ಕಂಡುಕೊಳ್ತದೆ. ಹಾಗೆ ನಮ್ಮ ಮನೆಯಲ್ಲಿ ಸಿಗುವಂಥದ್ದು ಅರಶಿನ, ಹಿಂಗು, ಓಮ, ಕರಿಮೆಣಸು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲವೂ ಅಲ್ಪ ಅಲ್ಪ ಪ್ರಮಾಣದಲ್ಲಿ ನಿತ್ಯವಾಗಿ ಅಡುಗೆಯಲ್ಲಿ ಉಪಯೋಗಿಸಿದ್ರೆ ಉತ್ತಮ, ಜೀರ್ಣಶಕ್ತಿ ವೃದ್ಧಿ ಆಗ್ತದೆ. ಓಕೆ, ಅಂತ ಹೇಳಿದ್ರೆ ನಿತ್ಯ ಅಡುಗೆ ಮನೆಯಲ್ಲಿ ಸಿಗುವಂತಹ ಒಂದು ಸಾಂಬಾರ ಪದಾರ್ಥಗಳೇನಿದೆ ಅದರಿಂದನೇ ಈ ಒಂದು ಪರಿಹಾರವನ್ನ ನಾವು ಕಂಡುಕೊಳ್ಬಹುದು ಅಂತ ಹೇಳಿದ್ರಿ. ವೀಕ್ಷಕರೇ, ಒಂದು ಜಠರ ಹಾಗೂ ಕರಳಿಗೆ ಸಂಬಂಧಪಟ್ಟಂತಹ ಮನೆಮದ್ದನ್ನ ನಾವು ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ತಾ ಇದ್ವಿ. ಇವಾಗ ನೀವು ಅಗ್ನಿಮಾಂದ್ಯದಿಂದ ಅಜೀರ್ಣ ಆಗೋದಕ್ಕೆ ಯಾವ ರೀತಿಯಾದಂತಹ ಮನೆಮದ್ದುಗಳನ್ನ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ. ಮುಂದೆ ಈ ಒಂದು ಹೊಟ್ಟೆ ನೋವಾಗಿರ್ಬೋದು, ಆಮಶಂಕೆ ಅಥವಾ ಒಂದು ಅತಿಸಾರ ಹೆಚ್ಚಾಗಿ ಕಾಡದಂತಹ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು, ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಯಾವ ರೀತಿಯಾಗಿ ಒಂದು ಮನೆಮದ್ದನ್ನ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡಿ. ಹೊಟ್ಟೆ ನೋವು ಅಂದ್ರೆ ಕಾರಣ ಎಂತ ಮೊದಲಿಗೆ ನೋಡ್ಕೋಬೇಕಾಗುತ್ತೆ. ಇಲ್ಲದಿದ್ರೆ ಈ ನಮ್ಮ ಕೊತ್ತಂಬರಿ ಬೀಜ ಅದ್ರದ್ದು ಕಷಾಯ ಮಾಡಿ ಅದಕ್ಕೆ ಸ್ವಲ್ಪ ಮೆಂತೆ ಮತ್ತೆ ಒಣ ಶುಂಠಿ ಹಾಕಿ ಹುರಿದು, ಮೆಂತೆನ ಹುರಿದು ಮತ್ತೆ ಒಣ ಶುಂಠಿ ಹಾಕಿ ಕಷಾಯ ಮಾಡಿದ್ರೆ ಹೊಟ್ಟೆ ನೋವು ಶಮನ ಆಗ್ತದೆ. ಈ ಅತಿಸಾರದಲ್ಲಿ ನಮ್ದು ದಾಳಿಂಬೆ ಹಣ್ಣಿದು ಸಿಪ್ಪೆ ಉಂಟಲ್ಲ ಅದನ್ನ ಒಣಗಿಸಿ ಕಷಾಯ ಮಾಡಿ ತಗೊಂಡ್ರೆ ಉತ್ತಮ. ದಾಳಿಂಬೆ ಹಣ್ಣು ತಗೊಂಡು ಸಹ ಉತ್ತಮನೇ, ಆದ್ರೆ ಅದರದ್ದು ಸಿಪ್ಪೆಯಲ್ಲಿ ಇನ್ನೂ
ಗುಣಕಾರಿ ರಾಸಾಯನಿಕಗಳು ಇರ್ತದೆ. ಈಗ ಯಾವುದೇ ಸಸ್ಯ ಇರಲಿ ಎಲ್ಲದು ಒಂದು ಕಾಯಿಲೆಗೆ ಇರ್ಬೋದು, ಆದರೆ ಪರ್ಟಿಕ್ಯುಲರ್ ಪಾರ್ಟ್ ಇನ್ನೂ ಪರಿಣಾಮಕಾರಿಯಾಗಿರ್ತದೆ. ಹಾಗಾಗಿ ದಾಳಿಂಬೆ ಸಿಪ್ಪೆದು ಕಷಾಯ ಮಾಡಿ ಸಹ ತಗೋಬಹುದು. ಮತ್ತೆ ನಮ್ಮ ನೇರಳೆ ಹಣ್ಣಿದು ಎಲೆ ಇರ್ತದಲ್ಲ, ಎಳೆ ನೇರಳೆ ಹಣ್ಣಿದು ಎಲೆ, ಅದರದ್ದು ಕಷಾಯದಿಂದ ಸಹ ಈ ಅತಿಸಾರನ ಹೋಗಲಾಡಿಸ್ಬೋದು. ಆಮೇಲೆ ಮೆಂತೆಯನ್ನು ಹುರಿದು ಕುಟ್ಟಿ ಪುಡಿ ಮಾಡಿ ಅದನ್ನು ಒಂದು ಚಮಚ ನಮ್ಮ ಬೆಣ್ಣೆ ಕಡ್ದ ಮಜ್ಜಿಗೆ ಇರ್ತದಲ್ಲ ಅದಕ್ಕೆ ಹಾಕಿ ಒಂದು 3 ಹೊತ್ತು ಸೇವನೆ ಮಾಡಿದ್ರು ಸಹ ಉತ್ತಮ. ಹಾಗೆ ಮತ್ತೆ ಈವನ್ ಕರಿಬೇವಿನ ಸೊಪ್ಪು ಅದನ್ನ ಜೇನುತುಪ್ಪದಲ್ಲಿ ಅದ್ದಿ ಸ್ವಲ್ಪ ಜಗ್ದ್ರು ತಿಂದ್ರೆ ಸಹ ಉತ್ತಮ ಆಗಿರ್ತದೆ. ಓಕೆ, ಎಸ್. ಈ ಒಂದು ಹೊಟ್ಟೆ ನೋವು ಮತ್ತು ಆಮಶಂಕೆಗೆ ಯಾವ ರೀತಿಯಾದಂತಹ ಮನೆಮದ್ದನ್ನ ಮಾಡ್ಕೋಬಹುದು ಅಂತ ತಿಳಿಸ್ಕೊಟ್ರಿ. ಮುಂದೆ ಈ ಒಂದು ಮಲಬದ್ಧತೆ ಸಮಸ್ಯೆ ಕಂಡು ಬಂದಂತಹ ಸಂದರ್ಭಗಳಲ್ಲಿ ಮತ್ತೆ ಒಂದು ಆಮ್ಲಪಿತ್ತ ಆಗಿರ್ಬೋದು, ಹೊಟ್ಟೆ ಹುಣ್ಣು, ಕರಳು ಹುಣ್ಣು, ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಕೊಳ್ಬಹುದು? ಈ ಮಲಬದ್ಧತೆ ಅಂದ್ರೆ ಮಲ ಸರಿಯಾಗಿ ಹೋಗಲಿಲ್ಲ, ಅದರಿಂದ ಪುನಃ ಈ ಹೊಟ್ಟೆ ಉಬ್ಬರ ಅಂತ ಸಮಸ್ಯೆ ಸಹ ಕಾಡ್ತದೆ. ಹಾಗಿದ್ದಾಗ ಮಲಬದ್ಧತೆಯನ್ನು ಒಂದ್ಸಲ ಕ್ಲಿಯರ್ ಮಾಡಿದ್ರೆ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು ಅಂತ ಸಮಸ್ಯೆ ಸಹ ಹೋಗ್ತದೆ. ಮಲಬದ್ಧತೆಗೆ ಮೇನ್ ಎಂತ ಅಂದ್ರೆ ಫಸ್ಟ್ ನೀವು ಅನ್ನ ತಿನ್ನುವುದು ಹೇಗೆ ಅಂತ ನೋಡ್ಬೇಕು. ಎಲ್ರು ಅರ್ಜೆಂಟ್ ಅಲ್ಲಿ ಬೆಳಗ್ಗೆ ಬೇಗ ಬೇಗ ತಿಂದು ಜೀರ್ಣ ಹೋಗ್ತಾರೆ. ಅದಕ್ಕಿಂತ ಫಸ್ಟ್ ಅನ್ನ ತುತ್ತನ್ನು ಒಂದು ಸರಿಯಾಗಿ ಜಗ್ದು ತಿಂದ್ರೆ ಉತ್ತಮ. ಯಾಕಂದ್ರೆ ಜೀರ್ಣಕ್ರಿಯೆ ಅನ್ನುವಂಥದ್ದು ಹೊಟ್ಟೆ ಮಾತ್ರ ಅಲ್ಲ, ನಮ್ಮ ಬಾಯಿಯಿಂದಲೇ ಶುರು ಆಗ್ತದೆ. ಯಾಕಂದ್ರೆ ಇಲ್ಲಿರುವಂತ ಲಾಲಾರಸ ಅಥವಾ ಯಾವ್ದು ಎನ್ಸೈಮ್ಸ್ ಎಲ್ಲ ಇರ್ತದೆ ಅಲ್ಲಿಂದಲೇ ಜೀರ್ಣಶಕ್ತಿ ಅಂದ್ರೆ ಜೀರ್ಣಕ್ರಿಯೆ ಶುರು ಆಗ್ತದೆ. ಹಾಗಾಗಿ ನಾವು ಚಂದ ಮಾಡಿ ಜಗ್ದು ತಿಂದ್ರೆ ಸ್ವಲ್ಪ ಅಲ್ಲೇ ಜೀರ್ಣ ಆಗಿ ಮತ್ತೆ ಕಂಟಿನ್ಯೂ ಆಗಿ ಒಳ್ಳೆ ಜೀರ್ಣ ಆಗಿ ಹೋಗ್ತದೆ. ಅನ್ನ ತುತ್ತನ್ನು ಒಂದು ಸರಿಯಾಗಿ ತಿನ್ಬೇಕು. ಆಮೇಲೆ ಈ ರಾತ್ರಿ ಊಟದಲ್ಲಿ ಊಟ ಮಾಡುವ ಬದಲು ಸ್ವಲ್ಪ ಹಸಿಯಾದ ಕ್ಯಾರೆಟ್ ಅಥವಾ ಸೌತೆಕಾಯಿ, ಪಡವಲಕಾಯಿ, ಹೀರೆಕಾಯಿ ಅಥವಾ ಬೆಂಡೆಕಾಯಿ, ಬೀಟ್ರೂಟ್, ಈರುಳ್ಳಿ ಎಲ್ಲ ಹಾಕಿ ಹೊಟ್ಟೆ ತುಂಬ ತಿಂದರೆ, ಮತ್ತೆ ಅದಾದ ನಂತರ ಸ್ವಲ್ಪ ಅದೇ ಕಡ್ದ ಮಜ್ಜಿಗೆ ಅಂದರೆ ಬೆಣ್ಣೆ ತೆಗೆದಂಥ ಮಜ್ಜಿಗೆಯನ್ನು ಕುಡಿದ್ರೆ ಸಹ ಉತ್ತಮ. ಮತ್ತೆ ಹಾಗಲಕಾಯಿ ಪಲ್ಯ ಅಥವಾ ದಂಟು ಸೊಪ್ಪಿನ ಪಲ್ಯ ಅದು ಸಹ ತಗೋಬಹುದು. ಮತ್ತೆ ಫಲವಸ್ತುವಲ್ಲಿ ನೀವು ನಮ್ದು ಕಲ್ಲಂಗಡಿ ಹಣ್ಣು ತಗೊಂಡ್ರೆ ಸಹ ಮಲ ಸಡಿಲಾಗಿ ಹೋಗ್ತದೆ. ಆಮೇಲೆ ಪಪ್ಪಾಯಿ ಹಣ್ಣು ಸಹ ಮನೆಯಲ್ಲೇ ಆಗ್ತದೆ, ಬೆಳೆಸ್ಬೋದು. ಅದನ್ನ ಊಟಕ್ಕಿಂತ ಮುಂಚೆ ಸಹ ತಗೋಬಹುದು, ಊಟ ಆದ್ಮೇಲೆ ಸಹ ತಗೊಂಡ್ರೆ ಒಳ್ಳೇದು. ಮತ್ತೆ ಮಕ್ಕಳಲ್ಲಿ ಕೆಲವು ಸಲ ಹೊಟ್ಟೆ ಉಬ್ಬರ ಎಲ್ಲ ಆದಾಗ ಅವ್ರ ಕಷಾಯ ಎಲ್ಲ ತಗೊಳ್ಳಿಕ್ಕೆ ಕೇಳುದಿಲ್ಲ. ಆಗ ನೀವು ಇದು ವೀಳ್ಯದೆಲೆಯನ್ನ ಹರಳೆಣ್ಣೆಯಲ್ಲಿ ಸ್ವಲ್ಪ ಸವರಿಸಿ ಅದರಲ್ಲಿ ಸ್ವಲ್ಪ ಶಾಖ ಹೊಟ್ಟೆಗೆ ಇಟ್ಟರೆ ಸಹ ಸ್ವಲ್ಪ ಹೊಟ್ಟೆ ಉಬ್ಬರ ಕಮ್ಮಿ ಆಗಿ ಜೀರ್ಣಶಕ್ತಿ. ಓಕೆ, ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಕಷಾಯವನ್ನ ಕೊಡೋ ಬದಲು ಈ ಒಂದು ವೀಳ್ಯದೆಲೆಗೆ ಹರಳೆಣ್ಣೆ ಹಾಕಿ ಶಾಖ ಕೊಟ್ರೆ ಮಲಬದ್ಧತೆ ಅನ್ನೋದು. ಮತ್ತೆ ಇಂಥದೇ ಆಹಾರದಲ್ಲಿ ಸ್ವಲ್ಪ ಫಲವಸ್ತು, ತರಕಾರಿ, ಸೊಪ್ಪೆಲ್ಲ ಸ್ವಲ್ಪ ಕೊಟ್ರೆ ಒಳ್ಳೇದು ಅಂತ ಹೇಳ್ತೀರಾ. ಓಕೆ, ಹಾಗಾದ್ರೆ ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಈ ಒಂದು ಮನೆ ಮದ್ದುಗಳನ್ನ ಬಳಸೋದ್ರ ಜೊತೆಗೆ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಇರುವಂತಹ ಹಿತ್ತಲ ಗಿಡವನ್ನ ಬಳಸೋದ್ರಿಂದ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಕಡೆಯಿಂದ ತಗೊಂಡು ಬಂದು ಈ ಒಂದು ಮನೆ ಮದ್ದುಗಳನ್ನ ಮಾಡ್ತಾರೆ. ಕೆಲವರು ಮನೆಯಲ್ಲೇ ಇರುವಂತಹ ಒಂದು ಹಿತ್ತಲಲ್ಲಿ ಬೆಳೆಸಿರುವಂತಹ ಒಂದು ಗಿಡಗಳಿಂದ ಮನೆ ಮದ್ದನ್ನ ಮಾಡ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ನಾವು ನಮ್ಮ ಪರಿಸರದಲ್ಲಿ ಇರುವುದೇ ನಮ್ಗೆ ಆಕ್ಚುಲಿ ಸೂಟ್ ಆಗುತ್ತೆ. ನಾವು ಎಲ್ಲಿ ಇರ್ತೇವೆ, ಎಲ್ಲೆಲ್ಲಿಂದನೋ ಹಿಮಾಲಯದಿಂದೆಲ್ಲ ತಂದು ಬಳಸೋದಕ್ಕಿಂತ ನಾವು ಎಲ್ಲಿರ್ತೇವೆ ಅದೇ ನಮ್ಮ ಪರಿಸರಕ್ಕೆ, ನಮ್ಮ ದೋಷಕ್ಕೆ, ನಮ್ಮ ಪ್ರಕೃತಿಗೆ ಹೊಂದಿಕೊಂಡಿರ್ತದೆ. ಹಾಗಾಗಿ ನಮ್ಮಲ್ಲಿ ಇರುವಂತ ಜನಬಳಕೆಯ ಪ್ರಕೃತಿದತ್ತ ಆಹಾರ ಯಾವ್ದು ಸಿಗ್ತದೆ, ಯಾವ್ದು ಸಸ್ಯಗಳಿರ್ತವೆ ಅದೇ ನಮ್ಗೆ ಹೊಂದಿಕೊಂಡಿರ್ತದೆ. ಅದರಲ್ಲೇ ಆರೋಗ್ಯ ಅಂದ್ರೆ ರೋಗ ರಕ್ಷಕ ಗುಣಗಳು ಇರುವುದು. ಅದನ್ನ ನಾವು ತಿಳ್ಕೋಬೇಕು ಮೊದಲನೇದಾಗಿ. ಅದರಿಂದನೇ ನಮ್ದು ರೋಗ ನಿರೋಧಕ ಶಕ್ತಿ ಸಹ ವೃದ್ಧಿ ಆಗ್ತದೆ. ನೀವು ನೋಡ್ಬೋದು ನಮ್ಮ ಪರಿಸರದಲ್ಲಿ ಈಗ ಪಶು ಪಕ್ಷಿಗಳು ಹೇಗೆ ಆನಂದದಿಂದ ಜೀವನ ಸಾಗಿಸ್ತವೆ. ಅದರದ್ದು ಸ್ವತಂತ್ರ ಜೀವನ ಮತ್ತೆ ಈ ಆರೋಗ್ಯವೇ
ಅದಕ್ಕೆ ಕಾರಣ. ಸೊ ಈ ಆರೋಗ್ಯ ಅನ್ನೋದು ಅದರದ್ದು ಆಹಾರ ಮತ್ತು ವಿಹಾರ ಪದ್ಧತಿಯಿಂದನೇ ಒಳ್ಳೆ ಆರೋಗ್ಯವನ್ನ ಪಡ್ಕೊಳ್ತದೆ. ಹಾಗೆ ಮಾನವನಿಗೆ ಸಹ ಅದು ಅವಲಂಬಿಸ್ತದೆ. ಹಾಗಾಗಿ ನಾವು ನಮ್ಮಲ್ಲಿ ಇರುವಂಥದ್ದನ್ನೇ ತಗೊಂಡ್ರೆ ಅಲ್ಪ ಅಲ್ಪ ಪ್ರಮಾಣದಲ್ಲಿ ದಿನಾಲು ಬಳಕೆ ಮಾಡಿದ್ರೆ ರೋಗ ಬರೋದಕ್ಕಿಂತ ಮುಂಚೆನೆ ತಡೆಗಟ್ಟುವುದೇ ಒಳ್ಳೇದಂತ ಹೇಳ್ತೇವೆ. ಹಾಗೆ ಅಲ್ಪ ಅಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ಉತ್ತಮ. ಮತ್ತೆ ರೋಗ ಜಾಸ್ತಿ ಆಗಿ ಬೇರೆ ಎಂಥದೋ ಚಿಕಿತ್ಸೆ ತಗೊಳ್ಳೋದಕ್ಕಿಂತ ಈಗನೇ ತಗೊಳ್ಳೋದು ಉತ್ತಮ ಅಂತ ಹೇಳ್ತೀರಾ. ಓಕೆ ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ಈ ಒಂದು ಜಠರ ಮತ್ತು ಕರುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ಮನೆಯಲ್ಲೇ ಯಾವ ರೀತಿಯಾದಂತಹ ಮನೆಮದ್ದುಗಳನ್ನು ಮಾಡ್ಕೋಬಹುದು ಅನ್ನೋದನ್ನು ನಾವು ತಿಳ್ಕೊಂಡು ಬಂದ್ವಿ. ಜೊತೆಗೆ ಈ ಒಂದು ಹೊಟ್ಟೆ ಉಬ್ಬರ ಆಗಿರ್ಬೋದು ಅಥವಾ ಈ ಒಂದು ಆಮಶಂಕೆ ಆಗಿರುವಂಥದ್ದು ಅಥವಾ ಅತಿಸಾರ ಇದ್ದಂಥ ಸಂದರ್ಭಗಳಲ್ಲಿ ಯಾವ ರೀತಿಯಾದಂತಹ ಮನೆಮದ್ದುಗಳನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದು ಈ ಎಲ್ಲ ಒಂದು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್. ಎಸ್ ವೀಕ್ಷಕರೇ, ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮದಲ್ಲಿ ಈ ಒಂದು ಕರಳು ಮತ್ತು ಜಠರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಂಡುಬಂದ ಸಂದರ್ಭಗಳಲ್ಲಿ ಮನೆ ಹಿತ್ತಲಲ್ಲಿ ಯಾವ ರೀತಿಯಾದಂತಹ ಗಿಡಗಳನ್ನು ಬೆಳೆಸ್ಕೊಂಡು ಅದರಿಂದ ಯಾವ ರೀತಿಯಾದಂತಹ ಮನೆಮದ್ದುಗಳನ್ನು ಉಪಯೋಗಿಸ್ಬೋದು ಅನ್ನೋದನ್ನು ತಿಳ್ಕೊಂಡು ಬಂದ್ವಿ. ಇದಾಗಿತ್ತು ನಮ್ಮ ಇವತ್ತಿನ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗಿರ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ ಮುನ್ನಡೆಗಾಗಿ.